ಯೋಗ ಕಾರ್ಯಕ್ರಮ ಆದ ಮೇಲೆ ಇವತ್ತು ನನಗೆ ಭಾಳ ವಿಶ್ವಾಸ ಬಂದಿದೆ. 40,000ಕ್ಕೆ ಮಿಕ್ಕಿ ಲೀಡು ಪುತ್ರ ತಂದು ಕೊಡ್ತಾರೆ ನನಗೆ ವಿಶ್ವಾಸ ಇದೆ. ಖುಷಿಯಾಗಿದೆ. ಈಗ ಹೇಗಾಗ್ತಾ ಇದೆ? ಹೋದಲ್ಲೆಲ್ಲ ಪ್ರಚಾರ ಮಾಡ್ತಾ ಇದ್ದೀರಿ, ಮತ್ತೆ ಮನೆ ಮನೆಗೆ ತೆರಳ್ತಾ ಇದ್ದೀರಿ, ಹೇಗಿದೆ? ಅಲ್ಲಿ ಯಾವತ್ತೂ ನನ್ನ ಬಗ್ಗೆ ಯಾರು ಎಂತ ಮಾಡಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿ ಇದ್ದರೆ ಮಾತ್ರ ನಮ್ಮ ದೇಶದಲ್ಲಿ ಒಳಿತನ ಕಾಣಲಿಕ್ಕೆ ಸಾಧ್ಯ ಉಂಟು. ಒಂದು ದೇಶ ರಕ್ಷಣೆ ಮತ್ತು ನಮ್ಮ ಮಹಿಳೆಯರಾಗಿರ್ಬೋದು, ನಮ್ಮ ಎಲ್ಲರ ರಕ್ಷಣೆ ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಅದಕ್ಕೆ ಸಾರಿಗೆ ಪೂರಕವಾದ ಕರ್ನಾಟಕದಲ್ಲಿಯೂ ನಮ್ಮದು ಭಾರತೀಯ ಜನತಾ ಪಾರ್ಟಿ ಬಂದರೆ ಮಾತ್ರ ನಾವು ನೇರವಾಗಿ ನಡೆಯುವ. ಮತ್ತು ಎಲ್ಲ ಹಿರಿಯ ತಾಯಂದಿರು ಮತ್ತು ಸಾಮಾನ್ಯ ಹೆಣ್ಣು ಮಕ್ಕಳು ಸಹ ಹೇಳಿದ್ದನ್ನು ಕೇಳಿದ್ದನ್ನು ನಾನು ನನ್ನ ಜೊತೆಯಲ್ಲಿ ಅದನ್ನು ಹೇಳಿದರು. ನೀವು ಖಂಡಿತ ಆರಿಸಿ ಬರ್ತೀನಿ ಮೇಡಮ್, ನೀವು ಖಂಡಿತ ನಮಗೆ ವಿಶ್ವಾಸ ಉಂಟು, ನೀವು ನಮ್ಮ ಧ್ವನಿಯಾಗಿ ಖಂಡಿತ ಮಾತಾಡ್ತೀರಿ ಅಂತ ಹೇಳಿದೆ. ಎಷ್ಟು ಜನ ಸೇರೋ ನಿರೀಕ್ಷೆ ಇತ್ತು? ಎಷ್ಟು ಜನ ಸೇರಿದ್ದಾರೆ? ನಮ್ಮ ನಿರೀಕ್ಷೆ ಒಂದು 10,000 ಇರುವ ಅಂದಾಜು ನಿರೀಕ್ಷೆ ಇತ್ತು. ಅಷ್ಟು ಜನದಿಂದ ಜಾಸ್ತಿ ಮಿಕ್ಕೇ ಸೇರಿದ್ದಾರೆ. ಅಂದರೆ ಯಾಕೆಂದರೆ ಎಲ್ಲರೂ ಫೀಲ್ಡಲ್ಲಿದ್ದಾರೆ ಮತ್ತು ನಮ್ಮ ಈ ಪುತ್ತೂರಿನವರು ಜಾಸ್ತಿ ಸೇರಿದ್ದು. ಶಕ್ತಿ ತುಂಬಿದೆ, ಖಂಡಿತ ಶಕ್ತಿ ತುಂಬಿದೆ. ನಮ್ಮ ಯೋಗಿ ಆದಿತ್ಯನಾಥನವರ ಒಂದು ಪ್ರೇರಣೆ ಉಂಟಲ್ಲ, ಅದು ಪ್ರತಿಯೊಬ್ಬ ಯುವಕನಿಗೆ ಶಕ್ತಿ ತುಂಬಿದೆ. ಯೋಗ ಕಾರ್ಯಕ್ರಮ ಆದ ಮೇಲೆ ಇವತ್ತು ನನಗೆ ಭಾಳ ವಿಶ್ವಾಸ ಬಂದಿದೆ. 40,000ಕ್ಕೆ ಮಿಕ್ಕಿ ಲೀಡು ಪುತ್ರ ತಂದು ಕೊಡ್ತಾರೆ ನನಗೆ ವಿಶ್ವಾಸ ಇದೆ. ಖುಷಿಯಾಗಿದೆ. ಈಗ ಹೇಗಾಗ್ತಾ ಇದೆ? ಹೋದಲ್ಲೆಲ್ಲ ಪ್ರಚಾರ ಮಾಡ್ತಾ ಇದ್ದೀರಿ, ಮತ್ತೆ ಮನೆ ಮನೆಗೆ ತೆರಳ್ತಾ ಇದ್ದೀರಿ, ಹೇಗಿದೆ? ಅಲ್ಲಿ ಯಾವತ್ತೂ ನನ್ನ ಬಗ್ಗೆ ಯಾರು ಎಂತ ಮಾಡಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿ ಇದ್ದರೆ ಮಾತ್ರ ನಮ್ಮ ದೇಶದಲ್ಲಿ ಒಳಿತನ ಕಾಣಲಿಕ್ಕೆ ಸಾಧ್ಯ ಉಂಟು. ಒಂದು ದೇಶ ರಕ್ಷಣೆ ಮತ್ತು ನಮ್ಮ ಮಹಿಳೆಯರಾಗಿರ್ಬೋದು, ನಮ್ಮ ಎಲ್ಲರ ರಕ್ಷಣೆ ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಅದಕ್ಕೆ ಸಾರಿಗೆ ಪೂರಕವಾದ ಕರ್ನಾಟಕದಲ್ಲಿಯೂ ನಮ್ಮದು ಭಾರತೀಯ ಜನತಾ ಪಾರ್ಟಿ ಬಂದರೆ ಮಾತ್ರ ನಾವು ನೇರವಾಗಿ ನಡೆಯುವ. ಮತ್ತು ಎಲ್ಲ ಹಿರಿಯ ತಾಯಂದಿರು ಮತ್ತು ಸಾಮಾನ್ಯ ಹೆಣ್ಣು ಮಕ್ಕಳು ಸಹ ಹೇಳಿದ್ದನ್ನು ಕೇಳಿದ್ದನ್ನು ನಾನು ನನ್ನ ಜೊತೆಯಲ್ಲಿ ಅದನ್ನು ಹೇಳಿದರು. ನೀವು ಖಂಡಿತ ಆರಿಸಿ ಬರ್ತೀನಿ ಮೇಡಮ್, ನೀವು ಖಂಡಿತ ನಮಗೆ ವಿಶ್ವಾಸ ಉಂಟು, ನೀವು ನಮ್ಮ ಧ್ವನಿಯಾಗಿ ಖಂಡಿತ ಮಾತಾಡ್ತೀರಿ ಅಂತ ಹೇಳಿದೆ. ಎಷ್ಟು ಜನ ಸೇರೋ ನಿರೀಕ್ಷೆ ಇತ್ತು? ಎಷ್ಟು ಜನ ಸೇರಿದ್ದಾರೆ? ನಮ್ಮ ನಿರೀಕ್ಷೆ ಒಂದು 10,000 ಇರುವ ಅಂದಾಜು ನಿರೀಕ್ಷೆ ಇತ್ತು. ಅಷ್ಟು ಜನದಿಂದ ಜಾಸ್ತಿ ಮಿಕ್ಕೇ ಸೇರಿದ್ದಾರೆ. ಅಂದರೆ ಯಾಕೆಂದರೆ ಎಲ್ಲರೂ ಫೀಲ್ಡಲ್ಲಿದ್ದಾರೆ ಮತ್ತು ನಮ್ಮ ಈ ಪುತ್ತೂರಿನವರು ಜಾಸ್ತಿ ಸೇರಿದ್ದು. ಶಕ್ತಿ ತುಂಬಿದೆ, ಖಂಡಿತ ಶಕ್ತಿ ತುಂಬಿದೆ. ನಮ್ಮ ಯೋಗಿ ಆದಿತ್ಯನಾಥನವರ ಒಂದು ಪ್ರೇರಣೆ ಉಂಟಲ್ಲ, ಅದು ಪ್ರತಿಯೊಬ್ಬ ಯುವಕನಿಗೆ ಶಕ್ತಿ ತುಂಬಿದೆ. ದೇಶ ಬದಲಾಗಬೇಕಾದರೆ ಜನರ ಚಿಂತನೆ ವಿಚಾರ ಬದಲಾಗಲೇಬೇಕು. ದೇಶದ ಪ್ರಗತಿ ಮತ್ತು ಬದಲಾವಣೆಗೆ, ದೇಶದ ಧರ್ಮ ಸಂಸ್ಕೃತಿಯ ರಕ್ಷಣೆಗೆ ಅಂದು ಇಂದು ಮುಂದೆಂದು ಬಿಜೆಪಿ. ಪುತ್ತೂರಿಗೆ ಆಶಕ್ಕ, ಬಿಜೆಪಿಗೆ ನಿಮ್ಮ ಮತ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.